ಸೊ ಹಲೋ ಗೈಸ್, ವೆಲ್ಕಮ್ ಮೈ ಚಾನಲ್. ಈ ಒಂದು ವಿಡಿಯೋದೊಳಗೆ ನಿಮಗೆ ರೆಮ್ನಿ ಎಂಬ ಅಪ್ಲಿಕೇಶನ್ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಈ ಒಂದು ರೆಮ್ನಿ ಅಪ್ಲಿಕೇಶನ್ ಎಲ್ಲಿ ಸಿಗುತ್ತೆ, ಹೇಗೆ ಡೌನ್ಲೋಡ್ ಮಾಡಿಕೊಳ್ಳೋದು ಹಾಗೂ ಇದರ ಕೆಲಸಗಳೇನು, ಇದರ ಪ್ರಯೋಜನಗಳೇನು ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ. ಈ ಒಂದು ರೆಮ್ನಿ ಅಪ್ಲಿಕೇಶನ್ ನಿಮ್ಮ ಪ್ಲೇಸ್ಟೋರಲ್ಲಾಗಿರ್ಬೋದು, ಕ್ರೋಮ್ ಅಥವಾ ಇತರೆ ವೆಬ್ಸೈಟ್ಗಳಲ್ಲಿ ಸಹ ನಿಮಗೆ ದೊರೆಯುತ್ತೆ. ಅಲ್ಲಿಯೂ ಸಹ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲ ಅಂದರೆ ಈ ಒಂದು ವಿಡಿಯೋ ಲಿಂಕಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಈ ರೆಮ್ನಿ ಅಪ್ಲಿಕೇಶನ್ನ ಕೆಲಸ ಏನಂತಂದರೆ, ನಿಮ್ಮ ಒಂದು ಯಾವುದೇ ಹಳೆಯ ಇಮೇಜ್ ಇದ್ದರೆ ಆ ಹಳೆಯ ಇಮೇಜ್ ಕ್ಲಿಯರ್ ಇಲ್ಲಪ್ಪ, ಅತಿ ಬ್ಲರ್ ಆಗಿದೆ ಅಂತ ಅನ್ನೋ ಒಂದು ಇಮೇಜ್ ಇದ್ದರೆ ಈ ಒಂದು ಅಪ್ಲಿಕೇಶನ್ ಒಳಗೆ ನೀವು 4K ಇಮೇಜ್ ಥರ ಹಾಗೆ ಮಾಡ್ಕೋಬೋದು. ಹಾಗೂ ಯಾವುದೇ ಒಂದು ಎಡಿಟಿಂಗ್ ಇಮೇಜನ್ನು ನೀವು ಮಾಡಿದರೆ ಅದು ಜೂಮ್ ಹಾಕಿದಾಗ ಕ್ಲಿಯರ್ ಆಗಿಲ್ಲ ಅಂತ ಅನ್ನೋದಿದ್ದರೆ ಈ ಒಂದು ಅಪ್ಲಿಕೇಶನ್ ಒಳಗೆ ಆ ಒಂದು ಇಮೇಜನ್ನ ಕ್ಲಿಯರಾಗಿ ಮಾಡ್ಕೋಬೋದು. ಸೊ ಈ ಒಂದು ವಿಡಿಯೋದಲ್ಲಿ ಅದನ್ನ ಯಾವ ಥರ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ. ನಿಮ್ಮ ಗ್ಯಾಲರಿಯಲ್ಲಿ ಯಾವ ಒಂದು ಇಮೇಜ್ನ ಕ್ಲಿಯರಾಗಿ ಮಾಡ್ಕೋಬೇಕಾಗಿತ್ತೋ ಆ ಇಮೇಜ್ನ ನಿಮ್ಮ ಗ್ಯಾಲರಿಯಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನಾನು ಗ್ಯಾಲರಿನ ಓಪನ್ ಮಾಡ್ಕೊಳ್ತೇನೆ. ಸೊ ನೋಡ್ತಾ ಇದ್ದೀರಾ, ಗ್ಯಾಲರಿಯಲ್ಲಿ ಇದೊಂದು ನನ್ನ ಇಮೇಜ್. ಈ ಇಮೇಜನ್ನ ನಾನು ಕ್ಲಿಯರಾಗಿ ಮಾಡ್ಕೋಬೇಕು. ಸೊ ನೋಡ್ತಾ ಇದ್ದೀರಾ, ಜೂಮ್ ಆಗಿ ತೋರಿಸ್ತೀನಿ. ಇದು ನೋಡಿ ಇಮೇಜ್ ಎಷ್ಟು ಬ್ಲರ್ ಆಗಿದೆ ಅಂತ. ಹೌದಾ, ಈ ಬ್ಲರ್ ಇಮೇಜನ್ನ ನಾನು ಯಾವ ಥರ ಕ್ಲಿಯರಾಗಿ ಮಾಡ್ಕೊತೀನಿ ಅಂತಂದರೆ, ಸೊ ಆ ಒಂದು ಇಮೇಜ್ನ ನೀವು ರೆಮ್ನಿಗೆ ಶೇರ್ ಮಾಡ್ಕೋಬೇಕು. ರೆಮ್ನಿಯನ್ನು ಡೌನ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿದ ತಕ್ಷಣ ನಾನು ಯಾವ ಒಂದು ಇಮೇಜ್ನ ಇದು ಕ್ಲಿಯರಾಗಿ ಮಾಡ್ಕೋಬೇಕಾಗಿರುತ್ತೆ ಆ ಒಂದು ಇಮೇಜ್ನ ರೆಮ್ನಿಗೆ ಶೇರ್ ಮಾಡ್ತೀನಿ. ಶೇರ್ ಕೊಟ್ಟಾಗ ನಿಮ್ಮ ಶೇರ್ ಬಾಕ್ಸ್ನಲ್ಲಿ ರೆಮ್ನಿ ಅಪ್ಲಿಕೇಶನ್ ಇನ್ಸ್ಟಾಲ್ ಆಗಿದ್ದರೆ ರೆಮ್ನಿ ಅಂತ ಅಲ್ಲಿ ಬಂದು ಕುಳಿತಿರುತ್ತೆ. ಸೊ ನೀವು ರೆಮ್ನಿನ ಕ್ಲಿಕ್ ಮಾಡ್ಕೋಬೋದು. ಈ ಥರ ಲೋಡಿಂಗ್ ಆಗಿ ನಿಮ್ಮ ಒಂದು ಇಮೇಜ್ ಬರುತ್ತೆ. ಇಲ್ಲಿ ನೀವು 2 ಆಪ್ಷನ್ಗಳನ್ನ ಕಾಣ್ಬೋದು, ಎನ್ಚಾನ್ಸ್ ಪ್ಲಸ್ ಆ್ಯಂಡ್ ಎನ್ಚಾನ್ಸ್ ಅಂತಂದ. ಎನ್ಚಾನ್ಸ್ ಪ್ಲಸ್ ಅಂತಂದರೆ, ನೀವು ಕ್ಯಾಮ್ರಾದಲ್ಲಿ ಹಳೆಯ ಒಂದು ಇಮೇಜ್ ತೆಗೆದಿದ್ದೀನಿ, ಆ ಒಂದು ಇಮೇಜ್ ಕ್ಲಿಯರ್ ಆಗಿಲ್ಲ, ಅತಿ ದೂರದಲ್ಲಿ ಆ ವ್ಯಕ್ತಿ ಇದ್ದಾನೆ, ಅದು ಕ್ಲಿಯರ್ ಆಗಬೇಕು ನನಗೆ ಅಂತಂದರೆ ಎನ್ಚಾನ್ಸ್ ಪ್ಲಸ್ನ ಬಳಸ್ಕೋಬೋದು. ಇದು ಎನ್ಚಾನ್ಸ್ ಅಷ್ಟೇ ಅಂತಂದರೆ, ನೀವು ಯಾವುದೋ ಒಂದು ಇಮೇಜ್ನ ಎಡಿಟಿಂಗ್ ಮಾಡ್ಕೊಂಡಿರ್ತೀರಿ, ಅಷ್ಟೊಂದು ಬ್ಲರ್ ಇರ್ಬೋದು, ಜೂಮ್ ಹಾಕಿದಾಗ ಕ್ಲಿಯರ್ ಇಲ್ಲದೆ ಇರ್ಬೋದು, ಆ ಒಂದು ಇಮೇಜ್ನ ಈ ಎನ್ಚಾನ್ಸ್ ಕ್ಲಿಯರಾಗಿ ಮಾಡಿಕೊಡುತ್ತೆ. ಇವೆರಡುಗಳನ್ನು ನಿಮ್ಮ ಒಂದು ಇಮೇಜ್ ತಕ್ಕ ಹಾಗೆ ಯಾವ ಥರ ಕ್ಲಿಯರಿಟಿ ಬೇಕೋ ಆ ಟೈಪ್ ಇಟ್ಕೋಬೋದು. ಸೊ ಇವಾಗ ನಾ ಎನ್ಚಾನ್ಸ್ ಪ್ಲಸ್ ಕೊಡ್ತೇನೆ ಈ ಇಮೇಜ್ಗೆ. ಎನ್ಚಾನ್ಸ್ ಪ್ಲಸ್ ನೋಡ್ತಾ ಇದ್ದೀರಾ, ಅಪ್ಲೋಡಿಂಗ್ ಇಮೇಜ್ ಆ ಒಂದು ಇಮೇಜ್ ಅದಕ್ಕೆ ಅಪ್ಲೋಡ್ ಆಗಿ ಬ್ಲರನ್ನು ರಿಮೂವ್ ಮಾಡುತ್ತೆ. ಹೊಳ್ಳಿ ರೀಕಾನ್ಸ್ಟ್ರಕ್ಟಿಂಗ್ ದ ಡೀಟೇಲ್ಸ್ ಅಂತೈತೆ, ಹೊಳ್ಳಿ ಪಿಕ್ಸಲ್ಸನ್ನು ಆ್ಯಡ್ ಮಾಡ್ಕೊಳ್ಳುತ್ತೆ. ಸೊ ಇಲ್ಲಿ ನೀವು ಟೆಲಿಗ್ರಾಮ್ ಅಂತಿದೆ, ಆ ಟೆಲಿಗ್ರಾಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಟೆಲಿಗ್ರಾಮ್ ಕ್ಲಿಕ್ ಮಾಡ್ಕೊಂಡಾಗ ಈ ಟೆಲಿಗ್ರಾಮ್ನ ಓಪನ್ ಮಾಡಬೇಕಾದ್ರೆ ರಾಂಗನ್ನು ಕೊಟ್ಬಿಡಿ, ಅದೇನು ಅವಶ್ಯಕತೆ ಇಲ್ಲ ನಮಗೆ ಇಲ್ಲಿ. ಸೊ ನೋಡ್ತಾ ಇದ್ರೆ ಈ ಒಂದು ಇಮೇಜ್ನ ಹಾಕಿದಂಥ ಇಮೇಜ್ ಎಷ್ಟು ಬ್ಲರ್ ಇತ್ತು. ಹೌದಾ, ಈ ಥರ ಇದು ಸರಿಸ್ತೀನಿ, ಯಾವುದೇ ರೀತಿ ಕ್ಲಿಯರ್ ಆಗಿದೆ ನೀವು ನೋಡ್ತಾ ಇರ್ಬೋದು. ಈ ಒಂದು ಅಪ್ಲಿಕೇಶನ್ ನಿಮ್ಮ ಒಂದು ಹಳೆಯ ಇಮೇಜನ್ನು ಬ್ಲರ್ ಆಗಿದ್ದರೆ ಅದು ಕ್ಲಿಯರ್ ಆಗಿಲ್ಲದೆ ಇದ್ದರೆ ನೋಡ್ತಾ ಇರ್ಬೋದು, ಆ ಥರ ನಮಗೆ ಕ್ಲಿಯರಾಗಿ ಮಾಡ್ತಿದ್ದೀವಿ ಅಂತ ಲೈವ್ ಪ್ರೂಫ್ ಇದೆ. ಸೊ ಅದೇ ರೀತಿಯಾಗಿ ಇಲ್ಲೇ ಮೇಲೆ ನೀವು ನೋಡ್ತಿರ್ಬೋದು ಪೇಜ್ V2 V3 ಅಂತ ಇದೆ. ಸೊ ಇದ್ರ ವಿಶೇಷತೆ ಅಂದರೆ, ನಿಮ್ಮ ಒಂದು ಪೇಜ್ ಯಾವ ಥರ ಬ್ಯೂಟಿ ಇರಬೇಕು ಅದ್ರ ಬಗ್ಗೆ ಇದೆ. ಸೊ ನಾನು ಇವಾಗ V2 ಕೊಟ್ಟು ನೋಡ್ತಾ ಇರ್ಬೋದು. ಸೊ ಪೇಜಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಆಯಿತು, ಬ್ಯೂಟಿ ಬಂತು. ಹೌದಾ, ಅದೇ V3 ಕೊಡ್ತೀನಿ, ಸ್ವಲ್ಪ ಬ್ಯೂಟಿ ಸ್ವಲ್ಪ ಡೌನ್ ಆಯಿತು, V2 ಸ್ವಲ್ಪ ಬ್ಯೂಟಿ ಜಾಸ್ತಿ ಐತಿ. ಸೊ ನೋಡ್ತಾ ಇರ್ಬೋದು, ನನಗೆ ಬೇಸೇ ಸಖತ್ತಾಗಿ ಕಾಣಿಸುತ್ತೆ. ಸೊ ನೋಡ್ತಾ ಇರ್ಬೋದು, ನೀವೊಂದು ಬ್ಲರ್ ಇಮೇಜನ್ನು ಯಾವ ರೀತಿಯಾಗಿ ಕ್ಲಿಯರ್ ಮಾಡ್ಕೊಳ್ಳುವುದು ಈ ಒಂದು ರೆಮ್ನಿ ಅಪ್ಲಿಕೇಶನಲ್ಲಿ ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ನೋಡ್ತಾ ಇದ್ದೀರಾ. ನೋಡು ನಿಮ್ಮ ಇಮೇಜ್ ಯಾವ ರೀತಿ ಕ್ಲಿಯರ್ ಆಗಿದೆ ಅಂತ. ಹೌದಾ, ನಿಮ್ಮ ಒಂದು ಯಾವುದೇ ಇಮೇಜ್ ಆಗಿರ್ಬೋದು ಈ ಒಂದು ಅಪ್ಲಿಕೇಶನ್ ಒಳಗೆ ನೀವು ಕ್ಲಿಯರಾಗಿ ಮಾಡ್ಕೋಬೋದು. ಅದೇ ರೀತಿಯಲ್ಲಿ ನೀವು ಬಾಣದ ಮಾರ್ಕ್ ಸಿಗುತ್ತೆ, ಬಾಣದ ಮಾರ್ಕ್ನ ಕ್ಲಿಕ್ ಮಾಡಿಕೊಂಡು ಸೇವ್ ಇಮೇಜ್ ಅಂತ ಕೊಡ್ಬೋದು. ಸೊ ನಾನು ಸೇವ್ ಇಮೇಜ್ ಅಂತ ಕೊಟ್ಟ ತಕ್ಷಣ ಅದು ಸೇವ್ ಇಮೇಜ್ ಆಗಿ ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ. ಸೊ ನೀವು ಡನ್ ಅಂತ ಕೊಟ್ಟು ನಿಮ್ಮ ಗ್ಯಾಲರಿ ಒಳಗೆ ಯಾವುದಾದ್ರೂ ಒಂದು ಫೋಲ್ಡರ್
ರೆಮಿನಿ ಅಂತ ಸೇರ್ಪಡೆ ಆಗಿರುತ್ತೆ. ನೀವು ರೆಮಿನಿಯಲ್ಲಿ ಮಾಡ್ಕೊಂಡಿದ್ರೆ ಸೊ ನೋಡ್ತಾ ಇರ್ಬೋದು ನನ್ನ ಒಂದು ಗ್ಯಾಲರಿ ಒಳಗೆ ನಾನು ಯಾವ ಒಂದು ಇಮೇಜನ್ನು ಮಾಡಿದ್ದು ಆ ಒಂದು ಇಮೇಜ್ ರೆಮಿನಿಯಲ್ಲಿ ಕ್ಲಿಯರಾಗಿ ರೆಮಿನಿ ಎಂಬ ಒಂದು ಫೋಲ್ಡರನ್ನೇ ಹೊಸದು ಕ್ರಿಯೇಟ್ ಆಗಿ ನಿಮ್ಮ ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈ ಒಂದು ವಿಷಯವನ್ನು ಅವರು ತಿಳ್ಕೊಳ್ಳಿ. ಹಾಗೆ ಈ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಒಂದು ಕ್ರಿಮಿನಲ್ ಟೆಕ್ ಮೈಂಡ್ ಯೂಟ್ಯೂಬ್ ಆಫಿಷಿಯಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.